ಇವನು ಫೋನಲ್ಲಿ ಮಾತಾಡ್ತಿರೋ ಕಾರಣ ಜಗ್ಗ ಚಿಕ್ಕರವರು ತಿನ್ನಿಸ್ತಿದ್ದಾರೆ ನೋಡಿ. ಫೋನಲ್ಲಿ ಬಿಸಿ ಅಲ್ಲ, ಮತ್ತೆ ಇವ್ರಿಗೆ ಹುಷಾರಿಲ್ಲ. ಹುಷಾರಿಲ್ವಾ? ಸ್ವಲ್ಪ ದಿವಸ ಆಯ್ತು. ಇದು ಧನರಾಜ್ ಆಚಾರ್ ಅವರ ಮನೆ. ನಾನು ನಿಮಗೆ ಮನೆ ಹೇಗಿದೆ ಅಂತ ತೋರಿಸ್ತೇನೆ ನಿಮಗೆ. ಇದೇ ಧನರಾಜ್ ಅವರ ಹುಟ್ಟಿ ಬೆಳೆದ ಮನೆ. ಧನರಾಜ್ನವರು ಇದ್ದದ್ದು ಅದಕ್ಕೆ ತುಂಬಾ ಸಂತಸಂತ ಉಂಟು. ಇಷ್ಟೇ ಸಂತಸಂತ ಇದು ಸಂತ ಅಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ತುಂಬ ದಿನದಿಂದ ಹೇಳ್ತಿದ್ದೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ಲಿಕ್ಕೆ ಉಂಟು ಅಂತ. ನೋಡಿ ಟ್ರೈಪಾಡಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಏನಪ್ಪ ಅಂತ ಹೇಳಿದರೆ ಧನರಾಜ್ ಆಚಾರ್ ಅವರು ಅಂದರೆ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಇದ್ದಾರಲ್ವಾ, ಧನರಾಜ್ ಆಚಾರ್ ಫೇಮಸ್ ಯೂಟ್ಯೂಬರ್. ಸೊ ಅವರ ಮನೆಗೆ ಹೋಗ್ತಾ ಇದ್ದಾನೆ. ಅವರ ಮನೆಯವ್ರ ಜೊತೆ ಒಂದಷ್ಟು ಹರಟೆ ಹೊಡಿಯೋಕೆ ಆ್ಯಂಡ್ ಒಂದಷ್ಟು ಫನ್ ಟಾಸ್ಕ್ ಎಲ್ಲ ಇರುತ್ತೆ. ಸೊ ಅದು ಬೇರೆ ಬರುತ್ತೆ, ವಿಡಿಯೋ ವ್ಲಾಗ್ ಬೇರೆ ಬರುತ್ತೆ. ಸೊ ಬನ್ನಿ ಇವತ್ತು ನಾವು ವ್ಲಾಗ್ ಶುರು ಮಾಡೋಣ. ನಾವು ಹೋಗ್ತಾ ಇದ್ದೇವೆ. ನನ್ನೊಟ್ಟಿಗೆ ಸಚಿನ್ ಮತ್ತೆ ಸಚಿನ್ ಅತ್ತೆ ಮಗ ತಿಲಕ್ ಇದ್ದಾರೆ. ಮಾವನ ಮಗ ಅಲ್ಲ, ಮಾವ ಅತ್ತೆ ಮಗ ಒಂದೇ ಅಲ್ಲ, ಒಂದೇ. ಹೋಗ್ತಾ ಇದ್ದೇವೆ ಧನರಾಜ್ ಆಚಾರ್ ಅವರ ಮನೆಗೆ ಪಯಣ. ಫೈನಲಿ ನಾವು ಧನರಾಜ್ ಆಚಾರ್ ಅವರ ಮನೆಗೆ ಬಂದ್ಬಿಟ್ಟಿದ್ದೇವೆ. ಹಾಯ್ ಸೆಲೆಬ್ರಿಟಿ. ಸೆಕೆಂಡ್ ಇಲ್ವಾ? ನಕ್ಷತ್ರ. ಧನರಾಜ್ ಅವರ ಅಪ್ಪ ಮತ್ತೆ ಅಣ್ಣಾಚೆ ಹೋದ್ರು. ಫುಲ್ ಇವರ ಫ್ಯಾಮಿಲಿ ನೋಡಿ, ಫ್ಯಾಮಿಲಿ ಮನೆ ಇಲ್ಲಿಂದ ಅಲ್ಲಿ ತನಕ ಕೂಡ. ಯಾರು ಬುತ್ತರುಗೋಣ ಯಾವ ಬರದಿಕ್ಕು ನೀವು ಗಾಡಿ ದಿಕ್ಕೋಣ ಜಗ್ಗ ಚಿಕ್ಕ. ಹಾಯ್ ಹಾಯ್. ವಿಡಿಯೋ ಕೂಡ ತಗೊಂಡಿದ್ದೇನೆ. ಅಲ್ಲ ಥ್ಯಾಂಕ್ ಯು. ಸಪೋರ್ಟ್ ಜಾಸ್ತಿ ಓಟ್ ಮಾಡ್ಕೊಡು. ಫ್ಯಾನ್ ತಿಕ್ಕಿರತ್ತೆ ಫಸ್ಟಿಗೆ. ಇವನು ಫೋನಲ್ಲಿ ಮಾತಾಡ್ತಿರೋ ಕಾರಣ ಜಗ್ಗ ಚಿಕ್ಕರವರು ತಿನ್ನಿಸ್ತಿದ್ದಾರೆ ನೋಡಿ. ಫೋನಲ್ಲಿ ಬಿಸಿ ಅಲ್ಲ, ಮತ್ತೆ ಇವ್ರಿಗೆ ಹುಷಾರಿಲ್ಲ. ಹುಷಾರಿಲ್ವಾ? ಸ್ವಲ್ಪ ದಿವಸ ಆಯ್ತು. ಬೇಕಿದ್ದ ಇಲ್ಲಿ ಸಿಗ್ತದೆ, ಕಾಯ್ತಿರ್ತದೆ. ಅಲ್ಪ ಮೈಕ್ ಇದಿಲ್ಲ. ನನ್ನ ಕನ್ಸನ್ನ ನಿನಗೆ ಏಲೇಲೋ ಪ್ರೀತಿಸುವೆ ಬಸ್ಸೇರಾ? ಎಸ್, ಇದು ಧನರಾಜ್ ಆಚಾರ್ ಅವರ ಮನೆ. ನಾನು ನಿಮಗೆ ಮನೆ ಹೇಗಿದೆ ಅಂತ ತೋರಿಸ್ತೇನೆ ನಿಮಗೆ. ವ್ಲಾಗಲ್ಲೆಲ್ಲ ನೋಡಿರ್ಬೋದು. ನಮ್ಮ ಜೊತೆಗೆ
ಸಚಿನ್ ಆ್ಯಂಡ್ ತಿಲಕ್ ಇಬ್ಬರು ಕೂಡ ಬಂದಿದ್ದಾರೆ. ಸೊ ಸಪೋರ್ಟ್ ಮಾಡಿದ್ದಾರೆ, ಕ್ಯಾಮರಾದಲ್ಲಿ ವರ್ಕ್ ಮಾಡಿದ್ದಾರೆ. ಥ್ಯಾಂಕ್ ಯು. ಅಲ್ಲಿ ಯಾರಿಲ್ಲ. ಪೇಮೆಂಟ್ ಎಷ್ಟು? 601,000. ಓಕೆ. ಹಾಯ್ ನಕ್ಷತ್ರ. ಹಾಯ್. ಧನ್ರಾಜ್ ಅವರು ಒಂದು ಫಿಲ್ಮಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರು, ಅಬ್ಬಬ್ಬ ಮೂವಿದ್ದು ಪೋಸ್ಟರ್ ಇದು. ಸೆಲೆಬ್ರಿಟಿ ಕ್ವೀನ್. ನೋಡಿ ಧನ್ರಾಜ್ ಅವರ ರೂಮ್ ಇದು. ಎಲ್ಲ ವರ್ಕ್ ಇಲ್ಲೆಲ್ಲ ವರ್ಕ್ ಮಾಡಿದವರು. ಓ ಇದವರ ಸೀಮಂತದವ್ರು ಇಟ್ಟಿದ್ರಲ್ಲ, ಸೀಮಂತದನ್ನೇ ಇಟ್ಟಿದ್ರು ಎದುರಿಗೆ. ಎಸ್, ನಕ್ಷತ್ರ ನನ್ನ ಹಿಂದೆ ಬರ್ತಿದ್ದಾಳೆ. ಇದವರ ಮನೆಯ ಕಿಚನ್, ದೇವರ ಕೋಣೆ, ಇದು ಹಾಲ್. ಇಷ್ಟು ಇವರ ಮನೆ, ಇವರ ಅಣ್ಣ. ಬಾಯ್ ನಕ್ಷತ್ರ, ಬಾಯ್, ಟಾಟಾ, ಸಿ ಯು. ಗಿಚ್ಚಿ ಗಿಲಿಗಿಲಿಯಲ್ಲಿ ಒಂದು ಡೈಲಾಗ್ ಹೇಳಿದ್ರಲ್ವಾ, ನೀನು ನನ್ನ ಉಸಿರು ಹಾಗೂ ನೀನು ನನ್ನಿಂದಲೇ ಬಸಿರು ಅಂತ ಅವರ ಹೆಂಡತಿಗೆ. ಸೊ ಅದನ್ನು ಫ್ರೇಮ್ ಹಾಕಿ ಸಿಟ್ಟಿದ್ದಾರೆ ನೋಡಿ. ಸಿಲ್ವರ್ ಬಟನ್ ಎಲ್ಲ ಯೂಟ್ಯೂಬರ್ಸ್ನ ಡ್ರೀಮ್ ಇದು. ಫೈನಲಿ ಹೊರಟ್ವಿ. ಈಗ ಧನ್ರಾಜಾಚಾರ್ಯ ಅವರ ಮೂಲ ಮನೆಗೆ ಹೋಗ್ತಿದ್ದೇವೆ. ಅಂದರೆ ಫಸ್ಟ್ ಅವರು ಹುಟ್ಟಿ ಬೆಳೆದ ಮನೆಗೆ ಹೋಗ್ತಾ ಇದ್ದೇವೆ. ತುಂಬ ಖುಷಿ ಆಯಿತು ಅವರ ಮನೆಗೆ ಬಂದು. ಅಂದರೆ ಬ್ಲಾಗಲ್ಲೆಲ್ಲ ನೋಡಿದ್ವಿ ಅವರ ಫ್ಯಾಮಿಲಿಯನ್ನು, ಇವತ್ತು ನೇರವಾಗಿ ನೋಡಿ ತುಂಬ ಖುಷಿ ಆಯಿತು. ವ್ಲಾಗಲ್ಲಿ ನಾವು ಹೇಗೆ ನೋಡ್ತೇವೋ ಅಷ್ಟೇ ಜಾಲಿ ಇದೆ ಅವರ ಫ್ಯಾಮಿಲಿ. ಸೊ ಬನ್ನಿ ಈಗ ಅವರ ಮೂಲ ಮನೆಗೆ ಹೋಗುವ. ಇದೇ ಧನ್ರಾಜ್ ಅವರ ಹುಟ್ಟಿ ಬೆಳೆದ ಮನೆ. ಹಾ ಬಂದ್ರಲ್ಲ, ಲೆಜೆಂಡ್ ಎಂಟ್ರಿ ಆದ್ರು ವಾಪಸ್. ಹಾ ಎಂಟ್ರಿಯಲ್ಲಿ ನಾಯಿ ನೋಡ್ಬೋದು. ಹಾಯ್ 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 ಹಾಯ್. ಬಿಡ್ಲಿಕ್ಕೆ ಹೋಗಿದ್ದಾರಂತ. ಅಪ್ಪನ ಮೇಲೆ ಎಷ್ಟು ಪ್ರೀತಿ ನೋಡಿ. ಅವ್ರು ಹೇಳುದು ನಾಯಿಗೆ ನಾಯಿ ಮೇಲೆ ಎಷ್ಟು ರಪ್ಪ ಗುರುತು ಸಿಕ್ಕಿದೆ ಅಂತ. ಕರೆಕ್ಟ್. ತಾನೆ ತಿಲಕ್ ಇವನಲ್ಲಿದ್ದಲ್ಲ, ಈಗ ಎಲ್ಲಿ? ಅವನವನು ಇವನವನು. ವಿಡಿಯೋ ತೂತ ನೋಡಿ. ಎಲ್ಲ ಫ್ಯಾಮಿಲಿ ಇದ್ದಾರೆ ಇಲ್ಲಿ. ಅಪ್ಪ ಅಮ್ಮ, ಮಲ್ಲನ್ನೆ ಮಲ್ಲತ್ತಿಗೆ, ಧನುನ ಅಪ್ಪ ಅಮ್ಮ, ರಾಘವಣ್ಣ, ಪಿಂಕಿನ ಅಪ್ಪ ಅಮ್ಮ, ವಾಸುದೇವಣ್ಣ, ವರ್ಷನ ಅಪ್ಪ ಅಮ್ಮ, ಕೇಶವಣ್ಣ. ಇನ್ನು ಗೊತ್ತಿಲ್ಲ ತೇರಂದು ಹೆಸರು ಗೊತ್ತಿಲ್ಲ. ಗೊತ್ತುಂಟು. ಯಾರು ಅದು ನಿಮಗೆ ಕಾಣ್ತದೆ, ನೀವೇಯಾ? ನಾನೇ ಕಾಣುದಲ್ಲ, ನಾನೇ. ಇದು ದೊಡ್ಡಣ್ಣನ ಮಗಳು ಅಳಿಯ ರಾಘವಣ್ಣ, ಒಂದು ಸಂದೀಪನ ದಂಡಜನ ಅಕ್ಕ, ದೊಡ್ಡ ಅಕ್ಕ ಬಾವ ಗುರಣ್ಕೆರೆ, ಎರಡನೇ ಅಕ್ಕ ಬಾವ ಮರಿಲಿ ಪುತ್ತೂರು, ಇದು ಮೂರನೇ ಅಕ್ಕ ಬಾವ ತೆಂಕಿಲ. ಎಲ್ಲ ಫ್ಯಾಮಿಲಿ ಇದ್ದಾರೆ. ಗೊತ್ತಿದೆ. ದಂಡಜಿನ ಅಣ್ಣತ್ತಿಗೆ, ಇದು ದೊಡ್ಡಣ್ಣನ ದೊಡ್ಡ ಮಗ ಸೊಸೆ, ಇದು ಸಣ್ಣ ಮಗ ಸೊಸೆ. ಇಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಇವನು 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 ಫ್ಯಾಮಿಲಿ.
ಇಲ್ಲಿ ಮಾತಾಡಿದ್ರೆ ಕಮ್ಮಿ, ಅದ್ರಲ್ಲಿ ಬ್ಲಾಗ್ ಅಲ್ಲಿ ಮಾತಾಡ್ತಾನೆ. ಅದೇ ನಾನು ನೋಡಿದ್ದೇನೆ. ಬ್ಲಾಗ್ ಅಲ್ಲಿ ಮಾತಾಡಿಸಿದ್ದೀನಿ ನಾನು. ಆದ್ರೆ ಅವ್ನು ಮಾತಾಡುದೇ ಒಂದು ಚಂದ. ಎಲ್ಲ ಸಣ್ಣ ಸಣ್ಣ ರೂಮು, ಸಣ್ಣ ಸಣ್ಣ ರೂಮ್. ಅದೊಂದು ರೂಮು. ಇಲ್ಲಿ ಸಹ ಅದೊಂದು ಡೈನಿಂಗ್ ಹಾಲ್ ಮೊದಲಿದ್ದು, ಅದು ಅಡಿಗೆ ರೂಮು. ಇದು ಮತ್ತೆ ಅದು ಮೊದಲಿದ್ದು ಅಮ್ಮನ ಕೋಣೆ ಆಗಿತ್ತಿದ್ದು. ನೋಡ್ಬೋದಾ? ಅದು ತುಂಬಾ ಸಂತನ್ನು ಮಾತ್ರ ಇಲ್ಲ, ಎಂತ ಇಲ್ಲ. ತೋರಿಸಬೇಡಿ. ಇದು ಕೊಠಡಿ ಸಾಲಿಕೆ ಏನೋ ಏನು ದಂಡರಾಜಿನವರು ಇದ್ದದ್ದು, ಅದಕ್ಕೆ ತುಂಬಾ ಸಂತದಂತೆ ಉಂಟು. ಇಷ್ಟೇ ಸಂತದಂತ, ಇದು ಸಂತ ಅಲ್ಲ, ಇದು ನೆನಪಿ. ನೋಡಿ ನಿಮ್ಮನ್ನು ಸಂತೆ ಅಂತ ಹೇಳ್ತಿದ್ದಾರೆ ನೋಡಿ. ಒಂದದ್ದು ನಮ್ಗೆ ಗೊತ್ತಿಲ್ಲ, ನನ್ನ ಡ್ರೆಸ್ ಎಲ್ಲ ಅಲ್ಲ. ಕರೆಕ್ಟ್ ಆಗಿದೆ, ಗೊತ್ತಿಲ್ಲ. ಒಳಗೊದ್ದು ರೂಮ್ ತುಂಬಾ ಉಂಟು ಇದ್ರಲ್ಲಿ. ಸಣ್ಣ ಡೈನಿಂಗ್ ಹಾಲ್ ಇದೆಲ್ಲ ಸೇರಿಸಿದ್ದು, ಮತ್ತೆ ಜನ ಜಾಸ್ತಿ ಆದಾಗೆ ಸೇರಿಸಿ. ಮುಂಚೆ ಈ ಮನೆ ಎಷ್ಟು ಮಂದಿ ಇದ್ರಂತ? 25 ಮಂದಿ ಇದ್ರು. 25 ಮಂದಿ ಒಟ್ಟಿಗಿದ್ರ ಸ್ಟಾರ್ಟಿಂಗ್. ಅವಾಗ ಮನೆ ಸ್ವಲ್ಪ ಸ್ವಲ್ಪ ರೂಮ್ ಎಲ್ಲ ಸೇರಿಸಿ ಅದು ಫಸ್ಟಿಗೆ ಅಷ್ಟೇ ಇದ್ದದ್ದು. ಅಷ್ಟೇ ಇತ್ತು. ಎಕ್ಸ್ಟ್ರಾ 2-3 ರೂಮ್ ಸೇರಿಸಿದ್ದು, ಮತ್ತೆ ಒಳಗಡೆಯಿಂದ 2 ರೂಮ್ ಎಲ್ಲ ಎಕ್ಸ್ಟ್ರಾ ಮಾಡಿದ್ದು. ಮತ್ತೆ ಇದು ಹಾಲ್ ಮತ್ತೆ ಮಾಡಿದ್ದು, ಟಿವಿ ಹಾಲ್ ಮತ್ತೆ ಮಾಡಿದ್ದು. ಇದೆಲ್ಲ ಮತ್ತೆ ಒಂದೇ ರೂಮ್, ನಂದು ರೂಮ್ ಅದು. ಅದಕ್ಕಿಂತ ದೊಡ್ಡ ಆಚೆ ಒಂದು ರೂಮ್ ಉಂಟು, ಅನ್ನೊಂದು. ಈಚೆ ಅದೇ ತೋಟ ಎಲ್ಲ ಈ ಕಡೆ ಹಿಂದ್ಗಡೆ ತೋಟ. ಹಿಂದ್ಗಡೆ ಸುಮಾರು ಉಂಟು. ಇದರಿಂದ ಆಚೆ ನಮ್ದು 25 ಮಂದಿಗೆ ಇವನು ಜಾಗ ತೆಗಿತಾನಂತೆ ಈಗ. ಒಂದೆರಡು ಸಾಕು. ಎಲ್ಲರಿಗೊಂದು ಚಿಂತೆ ಆದ್ರೆ ಇವನಿಗೆ ಟಾಯ್ಲೆಟ್ ಎಷ್ಟು ಉಂಟು ಅಂತ ಚಿಂತೆ. ದಿವಸಕ್ಕೆ 10 ಸಲ ಹೋಗ್ತಾರಂತ. ಹೆಂಗಸರಿಗೆ ಗಂಡಸರಿಗೆ ಹಾಗೆ. ಇದು ಹಾಲ್ ಅಲ್ಲ, 25 ಮಂದಿ ಒಮ್ಮೆಲೆ ಬಂದ್ರೆ ಅಂತ ಮಾಡುದು. ಇವನ್ ಎಂತದ ಲಾಸ್ಟ್ 15 ಮಂದಿ ಇದು ನೋಡ್ಲೇಬೇಕು. ನಮ್ದು ಬೇಡ ಬೇಡ ಬೇಡ, ಇವರ ರೂಮ್ ಅಂತೆ. ಅದಕ್ಕೆ ಫಂಕ್ಷನ್ 15 ಜನ ಕ್ಯೂಟ್ ಇದು ಹಾಲ್. ಹೇಗೆ ಹೇಗೆ ಇದು ಹಾಲ್. ನಾವೆಲ್ಲ ಫ್ಯಾಮಿಲಿ ಎಲ್ಲ ಅಂದ್ರೆ ಸಂಜೆ ಊಟ ಆದ್ಮೇಲೆ ಎಲ್ಲ ಆಟ ಆಡ್ತೇವಲ್ಲ, ಔಜೋಜಿ, ಕ್ಯಾರಮ್. ಓಕೆ. ನಾವೆಲ್ಲ ಸಂಜೆ ಎಲ್ಲ ಊಟ ಆದ್ಮೇಲೆ ಒಂದ್ಸಲ ಅಂದ್ರೆ ಆಟ ಆಡೋದೆಲ್ಲ ಉಂಟು. ಔಜೋಜಿ, ಕ್ಯಾರಮ್ ಎಲ್ಲ ಇಲ್ಲೇ ಇಲ್ಲೇ ಎಲ್ಲ ಫ್ಯಾಮಿಲಿ ಎಂತ ಜಾಲಿ ಮಾರೆ ನಿಮ್ಗೆ. ನಂಗೆ ಆಸಕ್ತಿ ಉಂಟು. ದೊಡ್ಡ ಅತ್ತಿಗೆ, ಇವರು ದೊಡ್ಡ ಅತ್ತಿಗೆ. ನಮ್ಮ ಅಮ್ಮ ಮತ್ತೆ ದೊಡ್ಡಣ್ಣನ ಎಲ್ಲ ಮಾರ್ಗದರ್ಶನದಿಂದ ನಾವು ಈ ರೀತಿ ಹೋಗ್ತಿದ್ದೇವೆ. ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿ ಮೀಟ್ ಆಗಿ. ಅದು ಕೂಡ ನೀವು ಹೇಳಿದ್ರಲ್ಲ, ಇಲ್ಲಿ ಎಲ್ಲ ಕೂತ್ಕೊಂಡು ಹೌಸಿ ಕ್ಯಾರಮ್ ಎಲ್ಲ ಆಗ್ತದೆ. ಪಿಂಕಿಯ ರೂಮಾ? ಅಂದ್ರೆ ಮೊದಲು ಇಲ್ಲಿದ್ದು ಈ ಮನೆಯಲ್ಲಿ. ಈಗ ಇದ್ದಾರೆ, ತೊಂದರೆ ಇಲ್ಲ, ಎಲ್ಲ ಕ್ಲೀನ್ ಸೇರಿಸ್ಬೋದು. ಈಗ ಎಲ್ಲಿದ್ದಾರೆ ಹಾಗೆ. ಪಿಂಕಿಯ ರೂಮ್ ಅಂತೆ. ಎಸ್, ಥ್ಯಾಂಕ್ ಯು. ನಿಮ್ಗೆ ಥ್ಯಾಂಕ್ ಯು, ಮನೆ ಎಲ್ಲ ತೋರಿಸಿದ್ವಿ. ಬಾಯ್ ಬಾಯ್. ಬಾಯ್.